ಕಲಾಪರ್ವ ಚಿತ್ರಶಿಲ್ಪ ಸಾಂಸ್ಕೃತಿಕ ಮೇಳ 2025 ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ. ಶರದಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಆಯೋಜಿಸುತ್ತಿರುವ ಅಸ್ತ್ರ ಗೋಲ್ಡ್ ಅಂಡ್ ಡೈಮಂಡ್ ಪ್ರಾಯೋಜಕತ್ವದಲ್ಲಿ ನಡೆಯುವ ಚಿತ್ರಕಲಾ ಸಾಂಸ್ಕೃತಿಕ ಮೇಳ 2025 ಕಲಾಪರ್ವದಲ್ಲಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಜನವರಿ 10, 2025 ಶನಿವಾರದಂದು ಕದ್ರಿ ಪಾರ್ಕಿನಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೆಯಲಿದ್ದು 2ರಿಂದ 4ನೇ ತರಗತಿ, 5ರಿಂದ 7ನೇ ತರಗತಿ, 8ರಿಂದ 10ನೇ ತರಗತಿ ಹಾಗೂ ಕಾಲೇಜ್ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ. ಅಂದು 3:30ರಿಂದ 5:30 ನಡೆಯುವ ಸ್ಪರ್ಧೆಯಲ್ಲಿ 2ರಿಂದ 4ನೇ ತರಗತಿ ಸೂರ್ಯೋದಯ, 5ರಿಂದ 7ನೇ ತರಗತಿ ವನ್ಯಜೀವಿ, 8ರಿಂದ 10ನೇ ತರಗತಿ ಪ್ರಕೃತಿ ಸಂಸ್ಕೃತಿ, ಕಾಲೇಜ್ ವಿಭಾಗಕ್ಕೆ ತುಳುನಾಡಿನ ಪದ್ಧತಿ ವಿಷಯದಲ್ಲಿ ಚಿತ್ರರಚನೆ ಸ್ಪರ್ಧೆ ನಡೆಯಲಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವವರು 1 ಗಂಟೆ ಮುಂಚಿತವಾಗಿ ಹೆಸರು ನೋಂದಾಯಿಸಬೇಕಾಗುತ್ತದೆ. ಅಲ್ಲದೆ ನೂರಾರು ಮಳಿಗೆಗಳಲ್ಲಿ ಸಾವಿರಾರು ಕಲಾಕೃತಿಗಳ ರಾಷ್ಟ್ರಮಟ್ಟದ ಕಲಾ ಪ್ರದರ್ಶನ ಮತ್ತು ಮಾರಾಟ ಜನವರಿ 9, 10, 11ರಂದು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಕರಾವಳಿ ಚಿತ್ರಕಲಾ ಚಾವಡಿ, ತೋಟಗಾರಿಕಾ ಇಲಾಖೆ, ಮಹಾಲಸಾ ಕಾಲೇಜ್ ಆಫ್ ವಿಷುವಲ್ ಆರ್ಟ್ಸ್, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮಂಗಳೂರು ಸಹಕಾರವನ್ನು ನೀಡುತ್ತಿದೆ.